ಹೇಗಿದ್ದೀರಿ ಎಲ್ಲರೂ? ಇದು ಮದುವೆ ದಿನವೇ, ನೈಟ್ ನಾವು ಡಿನ್ನರಿಗೆ ಹೋಗ್ತಾ ಇದ್ದೇವೆ. ಇದು ನಾವು ಹೋಗುವಾಗ ಅಲ್ಲಿ ಒಂದು ಜಾಗದಲ್ಲಿ ಗುಡ್ಡಕ್ಕೆ ಬೆಂಕಿ ಕೊಟ್ಟಿದ್ರು. ನಾವು ಇವಾಗ ರೀಚ್ ಆಗಿದ್ದೇವೆ. ಇಲ್ಲಿ ನಾವು ಮಾತಾಡೋದೇನು ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಯಾಕಂದರೆ ಅಲ್ಲಿ ಸಾಂಗ್ ಇಟ್ಟಿದ್ರಲ್ಲ, ಅದುವೇ ಜೋರಾಗಿ ಹೇಳ್ತಾ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಜ್ಯೂಸ್ ತಗೊಂಡು ಹೋಗೋದನ್ನು ನೋಡಿ ನನ್ನ ಗ್ಯಾಂಗ್ ಇಲ್ಲಿ ತಮಾಷೆ ಮಾಡ್ತಾ ಇದ್ರು. ಇಲ್ಲಿ ಕೂಡ ಅಷ್ಟೇ, ನಾನು ಮಾತಾಡೋದು ಕೇಳಿಸ್ತಾನೆ ಇಲ್ಲ ಅಲ್ವಾ. ಆ್ಯಕ್ಚುಲಿ ಅವಳದು ಬರ್ತ್ಡೇ ಆಗಿತ್ತು ಅವತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೆ ನನಗೆ ಟ್ರೀಟ್ ಕೊಡಲಿಲ್ಲ ಅವಳು ಅಂತ. ಹಾಯ್ ಮನ್ಪಿಗೆ, ಹಾಯ್ ಮನ್ಪು, ಸರಿ ಸರಿ ಸರಿ. ಇಲ್ಲಿ ನೋಡಿ, ಪ್ಲೇಟ್ನಲ್ಲಿ ಆ ಟಿಶ್ಯೂ ಪೇಪರ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ವಾ. ಚೂರು ಯಾವನ್ನಿ ಚೂರು ಜಾಸ್ತಿ ಅದು. ಎಬ್ಬೂ ಆತ ಬೇಡ ಅಬ್ಬಚ್ಚಿ ಬರ್ಚಿ ಬರ್ಚಿ ಗೋಬಿ ಆಡ್ಲೆ. ಇಲ್ಲಿ ಮದುಮಗಳನ್ನು ಕಳುಹಿಸಿಕೊಡುವ ಕ್ರಮ ನಡೀತಾ ಇದೆ. ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದಾರೆ. ಇವಾಗ ಮದುಮಗಳು ಮತ್ತು ಗಂಡಿನ ಕಡೆಯವರು ಎಲ್ಲ ಹೊರಟಿದ್ದಾರೆ.